ಈಗ ಈಗ ಪರಮ ಪ್ರಸಾದದ ಆರಾಧನೆ ಇರುವುದು. ದಯಮಾಡಿ ಕೂತ್ಕೊಳ್ಳಿ. ನಂತರ ಗೀತೆಯ ಸಮಯದಲ್ಲಿ ನೀವು ಎದ್ದು ನಿಲ್ಬಹುದು. ಈಗ ಆರಾಧನೆ ಉಂಟು. ಆರಾಧನೆ ಸಮಯದಲ್ಲಿ ಅಸ್ವಸ್ಥರಿಗೆ ಹಾಗೂ ಆಂತರಿಕ ಸ್ವಸ್ಥತೆಗಾಗಿ ಪ್ರತ್ಯೇಕ ಪ್ರಾರ್ಥನೆ ಇರುವುದು. ಪರಮ ಪ್ರಸಾದದಲ್ಲಿನ ಯೇಸು ಸ್ವಾಮಿಯ ಆಶೀರ್ವಾದವನ್ನು ಪಡೆದು ನೀವು ಮನೆಗೆ ಹೋಗುವುದು. ನಾಳೆ ಧ್ಯಾನಕ್ಕೆ ಬರುವಾಗ ಕೈಯಲ್ಲಿ ಬೈಬಲ್ ತಗೊಂಡು ಬನ್ನಿ. ಸ್ವಲ್ಪ ಬಿಸಿಲಿದ್ರೆ ಛತ್ರಿ ಕೂಡ ತಗೊಂಡು ಬನ್ನಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ. ಎರಡು ಕರಗಳನ್ನು ಮೇಲೆ ಎತ್ತೋಣ, ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಬರದಿಂದಿಳಿದ ದೇವ ನೀನಾದೆ, ರೊಟ್ಟಿಯ ರೂಪ. ನಿಮ್ಮನ್ನು ಆರಾಧಿಸುವ ಈ ಕ್ಷಣದಲ್ಲಿ ದೇವ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ಈ ಪರಮ ಪ್ರಸಾದದಲ್ಲಿ ಪ್ರಭು ಯೇಸು ನಮ್ಮ ಮಧ್ಯೆ ಆಗಮಿಸಲಿದ್ದಾರೆ. ಪ್ರಭುವನ್ನು ನಾವು ಸ್ವಾಗತಿಸೋಣ, ಆರಾಧಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆರಾಧನೆ ತಂದೆಯೇ, ಪರದಿಂದಿಳಿದ ದೇವಾ ದೇವಾ ನೀನಾದೆ ರೊಟ್ಟಿಯ ರೂಪ. ನಿನ್ನನ್ನು ನಾ ಭುಜಿಸಲು ನನಗಾಯ್ತು ರಕ್ಷಣೆಯು. ನಿನ್ನನ್ನು ನಾ ಭಜಿಸಲು ಬಾಳೆಲ್ಲ ಆನಂದವು. ಇದು ದೇವಾದಿ ದೇವರು, ರಾಜಾದಿರಾಜ ಪ್ರಭು ಯೇಸು ನಮ್ಮ ಮಧ್ಯೆ ಪರಮ ಪ್ರಸಾದದ ಮೂಲಕ ಆಗಮಿಸ್ತಾ ಇದ್ದಾರೆ. ಆರಾಧಿಸೋಣ, ಸ್ತುತಿಸೋಣ, ಮಹಿಮೆ ಪಡಿಸೋಣ. ಆರಾಧನೆ ತಂದೆ, ಎಲ್ಲರೂ ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಆರಾಧನೆ, ಆರಾಧನೆ ನನ್ನೇಸು ದೇವನಿಗೆ. ಕೈ ಬೀಸುತ್ತಾ ಆರಾಧನೆ ನನ್ನೇಸು ದೇವನಿಗೆ. ಆರಾಧನೆ, ಆರಾಧನೆ ನನ್ನೇಸು ರಾಜನಿಗೆ. ಆರಾಧನೆ, ಆರಾಧನೆ ನನ್ನೇಸು ರಾಜನಿಗೆ. ಆರಾಧನೆ ತಂದೆಯೇ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಮತ್ತೊಮ್ಮೆ ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾ ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಪರದಿಂದ ಇಳಿದ ದೇವ ನೀನಾದೆ ರೊಟ್ಟಿಯ ರೂಪ. ನಿನ್ನನ್ನು ನಾ ಭಜಿಸಲು ನನಗಾಯ್ತು ರಕ್ಷಣೆಯು. ನಿನ್ನನ್ನು ನಾ ಭಜಿಸಲು ಬಾಳೆಲ್ಲ ಆನಂದವು.
ಪ್ರಸಾದವೇ ನೀನು, ಇಂದಿಗೂ ಬದುಕಿರುವೆಯಲ್ಲ. ನಿನ್ನ ದೇಹ ಉಂಡವರೆಲ್ಲ ಇಂದಿಗೂ ಸಾಯುವುದಿಲ್ಲ. ಪರಮ ಪ್ರಸಾದದಿ ನೀನು, ಇಂದಿಗೂ ಬದುಕಿರುವೆಯಲ್ಲ. ಆರಾಧನೆ ತಂದೆ, ಎಲ್ಲರೂ ಕೈ ಬೀಸುತ್ತಾ ಕರಗಳನ್ನು ಎತ್ತಿ ಯೇಸುವೇ ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಎಲ್ಲರೂ ಜೊತೆಗೆ ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ. ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ. ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ. ಪರದಿಂದಿಳಿದ ದೇವ ನೀನಾದೆ ರೊಟ್ಟಿಯ ರೂಪ. ಪರದಿಂದಿಳಿದ ದೇವ ನೀನಾದೆ ರೊಟ್ಟಿಯ ರೂಪ. ಪರದಿಂದಿಳಿದ ದೇವ ನೀನಾದೆ ರೊಟ್ಟಿಯ ರೂಪ. ಪರದಿಂದಿಳಿದ ದೇವ Let's ನೀನಾದೆ ರೊಟ್ಟಿಯ ರೂಪ. ನಿನ್ನನ್ನು ನಾ ಭಜಿಸಲು ನನಗಾಯಿತು ರಕ್ಷಣೆಯು. ನಿನ್ನನ್ನು ನಾ ಭಜಿಸಲು ಬಾಳೆಲ್ಲ ಆನಂದವು. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಚಪ್ಪಾಳೆ ತಟ್ಟುತ್ತಾ, ಚಪ್ಪಾಳೆ ತಟ್ಟುತ್ತಾ. ತ್ರೈಕ ದೇವನೇ. ಎಲ್ಲರೂ ಗಟ್ಟಿಯಾಗಿ ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಹೃದಯದಿಂದ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ. ತ್ರೈಕ ದೇವನೇ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಆರಾಧನಾ 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 ಯೇಸುವೇ, ಆರಾಧನಾ 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 ಯೇಸುವೇ, ಆರಾಧನಾ 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 ಯೇಸುವೇ,
ಯೇಸುವೇ ಆರಾಧನಾ 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 ಯೇಸುವೇ ಆರಾಧನಾ 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 ಯೇಸುವೇ ಆರಾಧನಾ 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 ಯೇಸುವೇ ಆರಾಧನಾ ಆರಾಧನಾ ಯೇಸುವೇ ಆರಾಧನಾ 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 ಯೇಸುವೇ ಹಲ್ಲೆಲೂಯಾ 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 ರಕ್ಷಕ ಜೀವದಾಯಕ ಯೇಸುವೇ ಹಲ್ಲೆಲೂಯಾ 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 ಆರಾಧನೆ ತಂದೆಯೇ ಆರಾಧನೆ ಯೇಸುವೇ ಆರಾಧನೆ ಆತ್ಮರೇ ತ್ರೈಕ ದೇವರೇ. ಮೌನವಾಗಿ ಆ ದೇವರ ಮುಂದೆ ತುಸು ಹೊತ್ತು ಪ್ರಾರ್ಥಿಸೋಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. Hallelujah. ನಿಮ್ಮ ಸ್ಥಳದಲ್ಲಿ ಕೂತ್ಕೊಳ್ಳಿ. ಪ್ಲೀಸ್ ಬಿ ಸೀಟೆಡ್ ಇನ್ ಯುವರ್ ಪ್ಲೇಸಸ್. ನಿಮ್ಮ ದೃಷ್ಟಿ ಆತನತ್ತ. ಹಿಂದೆ ಇರುವ ಆ ಸುಂದರ ಛಾಯಾಚಿತ್ರ ಜೀವಂತ ಪ್ರಭು ಯೇಸು ನಮ್ಮ ಮಧ್ಯೆ ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿದ್ದಾರೆ. ಇದು ಕೇವಲ ಒಂದು ಬಿಳಿಯ ತುಂಡಲ್ಲ, ಜೀವಿಸುವ ದೇವರು ಯೇಸು ಆಗಿದ್ದಾರೆ. ಎಷ್ಟೊಂದು ಮಧುರವಾದ ಕ್ಷಣಗಳು, ಮಧುರವಾದ ಅನುಭವ. ಅದೆಷ್ಟೋ ಬಾರಿ ಅವರನ್ನು ನಾವು ಭುಜಿಸಿದ್ದೀವಿ, ಆರಾಧಿಸಿದ್ದೀವಿ. ಆದರೆ ಇವತ್ತು ಈ ಜೂಬಿಲಿ ಮಹೋತ್ಸವದಂದು ನಮ್ಮ ಈ ಆರಾಧನೆಗೆ ಒಂದು ಅರ್ಥ ಇದೆ. ಆ ಸ್ವರ್ಗದಿಂದ ತಂದೆಯಾದ ದೇವರು ತಮ್ಮ ಪುತ್ರ ಯೇಸುವಿನೊಡನೆ ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ಈ ನವೀಕರಣಕ್ಕೆ ಮೂಲ ಕಾರಣಕರ್ತರಾದ ದೇವರು ನಮ್ಮ ಮಧ್ಯೆ ಇದ್ದಾರೆ. ಇವರೇ ನಮ್ಮ ರಾಜ, ಇವರೇ ನಮ್ಮ ರಕ್ಷಕ, ಇವರೇ ನಮ್ಮ ಪಾಪ ವಿಮೋಚಕ, ಇವರೇ ನಮ್ಮ ಸೌಖ್ಯದಾಯಕ. ಇವರಿಂದಲ್ಲದೆ ಬೇರಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಪೇತ್ರನ ಮೊದಲ ಪ್ರಬೋಧನೆಯ ಶಕ್ತಿ 3,000 ಜನರನ್ನು ಯೇಸುವಿನ ಪ್ರೀತಿಯಲ್ಲಿ ಆಶೀರ್ವದಿಸಿತು. ಯೇಸುವಿನಿಂದಲ್ಲದೆ ಬೇರಾರಿಂದಲೂ ನನಗೂ ನಿಮಗೂ ಜೀವೋದ್ಧಾರವಿಲ್ಲ. ಇವರ ನಾಮ ಬಿಟ್ಟರೆ ಈ ಜಗತ್ತಿನಲ್ಲಿ ಬೇರೆ ಯಾವ ನಾಮದಲ್ಲೂ ರಕ್ಷಣೆ ಇಲ್ಲ.
ಪ್ರೇಷಿತರ ಕಾರ್ಯಕಲಾಪ 10ನೇ ಅಧ್ಯಾಯದಲ್ಲಿ ವಾಕ್ಯ 35, ಕೊರ್ನೇಲಿಯನ ಮನೆಗೆ ಹೋದ ಪೇತ್ರ ನುಡಿದ, ದೇವರು ಪಕ್ಷಪಾತಿ ಅಲ್ಲ. ಯಾವ ಜಾತಿ ಧರ್ಮ ಜನಾಂಗದವನೇ ಆಗಲಿ ಪ್ರಭು ಯೇಸುವಿನ ಹತ್ತಿರ ಬಂದರೆ ಅವರನ್ನು ಸ್ಪರ್ಶಿಸುತ್ತಾರೆ, ಆಶೀರ್ವದಿಸುತ್ತಾರೆ, ಬಿಡುಗಡೆಗೊಳಿಸುತ್ತಾರೆ, ರಕ್ಷಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಚಪ್ಪಾಳೆ ತಟ್ಟಿ ಆ ಯೇಸುವಿಗೆ ಸ್ತೋತ್ರ ಕೊಡೋಣ. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಆ ರಕ್ಷಣೆಯ ಸ್ವಾರ್ಥೆಯನ್ನು 2000 ವರ್ಷಗಳಿಂದಲೂ ಸಾರುತ್ತಿರುವ ಪವಿತ್ರ ಧರ್ಮಸಭೆ, ವಿಶೇಷವಾಗಿ ಇನ್ನೊಂದು ಪಂಚದಶಮಿ ಹಬ್ಬ ನಮಗೆ 50 ವರ್ಷಗಳ ಕಾಲ ಪವಿತ್ರಾತ್ಮರ ಸಂಚಲನ. Holy Spirit is the sole agent of evangelization and new evangelization. ಮಕ್ಕಳು ಪ್ರವಾದಿಸುವರು, ಯುವಕ ಯುವತಿಯರು ಪ್ರವಾದಿಸುವರು. ಯೋವೇಲನ, ಆಮೋಸನ ಆ ವಾಕ್ಯಗಳು ಸತ್ಯವಾಗುವ ಈ ಸಮಯ, ಈ 50 ವರ್ಷಗಳ ಕಾಲ ಅದೆಷ್ಟು ಶ್ರೀಸಾಮಾನ್ಯರು, ಗುರುಗಳು, ಬ್ರದರ್ಸ್ಗಳು, ಸಿಸ್ಟರ್ಗಳು, ಧರ್ಮಾಧ್ಯಕ್ಷರನ್ನು ವಿಶೇಷವಾಗಿ ಈ ಒಂದು ಸಂಚಲನದಲ್ಲಿ ಸ್ಪರ್ಶಿಸಿ ಆಶೀರ್ವದಿಸಿದ ಪ್ರಭುವೇ ನಿಮಗೆ ಸ್ತೋತ್ರ. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. ಈತನೇ ನಮ್ಮ ಮುಖಂಡ, ಈತನೇ ನಮ್ಮ ಪ್ರಭು, ಈತನೇ ನಮ್ಮ ದೇವರು. ಇವರಿಂದಲ್ಲದೆ ಬೇರಾರಿಂದಲೂ ಜೀವೋದ್ಧಾರವಿಲ್ಲ. ಇವತ್ತು ಧರ್ಮಾಧ್ಯಕ್ಷರಾದ ಲಾರೆನ್ಸ್ ರವರು ಸುಂದರವಾಗಿ ಹೇಳಿದ್ರು, ಪರಿಶುದ್ಧ ಬಾಳು ಆಶೀರ್ವಾದದ ಬಾಳು, ಪರಿಶುದ್ಧತೆ ದೈವ ರಾಜ್ಯಕ್ಕೆ ಬದ್ಧತೆ. ಹೋಲಿನೆಸ್ ಟು ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್. Holiness should be the center of our faith, of our life. ಇದು ಆ ಪರಿಶುದ್ಧತೆ ಕೊಡಲು ಯೇಸು ನಮ್ಮ ಮಧ್ಯೆ ಇದ್ದಾರೆ. ಕಳೆದು ಹೋದ ಪರಿಶುದ್ಧತೆ, ಆ ಕಲ್ಮಶ ಜೀವನದಿಂದ ಬಿಡುಗಡೆ ಕೊಡಲು ಯೇಸು ನಮ್ಮ ಮಧ್ಯೆ ಇದ್ದಾರೆ. ಬೈಬಲ್ ಗ್ರಂಥದಲ್ಲಿ ಒಂದು ಸುಂದರವಾದ ಘಟನೆ ಇದೆ. ಮತ್ತಾಯ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 1 ಮತ್ತು 4, 4 ವಚನಗಳು. ಸುಂದರವಾದ ಘಟನೆ. ಯೇಸು ಸ್ವಾಮಿ ಬೆಟ್ಟದ ಮೇಲೆ ಬೋಧನೆ ಮಾಡುತ್ತಿದ್ರು. ಬೋಧನೆ ಮಾಡುತ್ತಿದ್ದಾಗ ಕುಷ್ಠರೋಗಿಯೊಬ್ಬ ಅಲ್ಲಿ ಕೆಳಗಡೆ ಕುಳಿತಿದ್ದ. ಬೋಧನೆ ಮುಗಿಸಿ ಯೇಸು ಬೆಟ್ಟದಿಂದ ಕೆಳಗಡೆ ಇಳಿದು ಬರ್ತಾ ಇದ್ರು. ಯೇಸು ಆ ಕುಷ್ಠರೋಗಿಯನ್ನು ನೋಡಿದ್ರು. ಕುಷ್ಠರೋಗಿ ಯೇಸು ಮುಂದೆ ಮಂಡಿ ಹಾಕಿದ, ಕಣ್ಣೀರಿಟ್ಟ. ಆತ ಅಶುದ್ಧನಾಗಿದ್ದ. ಕುಷ್ಠ ಅವನ ಜೀವನ ದುಷ್ಟತನವನ್ನಾಗಿಸಿತ್ತು, ಅಥವಾ ದುಷ್ಟತನ ಅವನ ರೋಗಕ್ಕೆ ಕಾರಣವಾಗಿತ್ತು. ಅವನು ಕಣ್ಣೀರಿಟ್ಟ. ಕಣ್ಣೀರಿನಿಂದ ಹೇಳಿದ, ಯೇಸುವೇ ನಿಮ್ಮಿಂದ ಮಾತ್ರ ಸಾಧ್ಯ. Only you can touch me and heal me and make me whole. ನನ್ನನ್ನು ಗುಣಪಡಿಸಬಹುದು. ಎಂಥ ಅಗಾಧ ವಿಶ್ವಾಸ. ಆತ್ಮೀಯ ಸಹೋದರ ಸಹೋದರಿಯರೇ, ಯಹೂದ್ಯ ಸಮಾಜದಲ್ಲಿ ಕುಷ್ಠರೋಗಿಗಳಿಗೆ ಸ್ಥಾನ ಇರಲಿಲ್ಲ. ಈಗಿನ ಕಾಲದಲ್ಲಿ ಕುಷ್ಠರೋಗಕ್ಕೆ ಔಷಧಿ ಇದೆ. ಹಿಂದಿನ ಕಾಲದಲ್ಲಿ ಕುಷ್ಠರೋಗಿಗಳಿಗಂತೇಳಿ ಕಾಲೋನಿ ಇತ್ತು. ಆ ಕಾಲೋನಿಯಲ್ಲಿ ಆ ಕುಷ್ಠರೋಗಿಗಳು ಇರ್ತಿದ್ರು. ಅಲ್ಲಿ ಯಾರು ಹೋಗ್ತಿರ್ಲಿಲ್ಲ. ಏಕೆಂದ್ರೆ ಕುಷ್ಠರೋಗಿ ಹತ್ರ ಕೆಲಸ ಮಾಡಿದ್ರೆ ಅಥವಾ ಹೋದ್ರೆ ಸ್ಪರ್ಶವಾದ್ರೆ ಅದು ಹರಡುತ್ತೆ. ಇನ್ನೊಬ್ಬನಿಗೆ ಕುಷ್ಠ ಬರುತ್ತೆ, ಅವನು ನಾಶ ಆಗ್ತಾನೆ, ಸಾಂಕ್ರಾಮಿಕ ರೋಗದ ತರ. ಹೀಗೆ ಕುಷ್ಠರೋಗಿಗಳನ್ನು ಸಮಾಜದಿಂದ ದೂರ ಅಟ್ಟುತ್ತಿದ್ರು. ಎಲ್ಲೋ ಒಂದು ಮರುಭೂಮಿಯ ತರ ಜೀವನ, ಸೋತ ಜೀವನ, ನೊಂದ ಜೀವನ, ಅಶುದ್ಧತೆಯ ಜೀವನ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಈ ಕುಷ್ಠ ಹೇಗೆ ಆರಂಭವಾಗುತ್ತೆ? ಈ ಕುಷ್ಠ ದೇಹದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಗವರ್ಮೆಂಟ್ ಸರ್ಕಾರದವರು ಬೋರ್ಡ್ ಹಾಕುವುದನ್ನು ನಾನು ನೋಡಿದ್ದೆ. ಅದರಲ್ಲಿ ಒಂದು ಕಾರಣ ನಾನು ನೋಡಿದೆ, ನಿಮ್ಮ ದೇಹದಲ್ಲಿ ಒಂದು ಬಿಳಿ ಕಲೆ ಇದ್ರೆ ಅದನ್ನು ನಿರ್ಲಕ್ಷಿಸಬೇಡಿ. ಕಾರಣ ಇಷ್ಟೇ, ಅದು ಕುಷ್ಠ ಆಗುತ್ತೆ ಆಗೋಲ್ಲ ಅಂತ ಅಲ್ಲ. ಅಲ್ಲಿ ನೀವು ಚಿವುಟುವಾಗ ಅಲ್ಲಿ ನೋವಿಲ್ಲದಿದ್ರೆ ನೀವು ವೈದ್ಯರ ಹತ್ರ ಹೋಗಿ, ವೈದ್ಯರು ತಪಾಸಣೆ ಮಾಡಿ ಅದು ಕುಷ್ಠವೋ ಅಥವಾ ಕುಷ್ಠದ ಲಕ್ಷಣವೋ ಅಲ್ಲವೋ ಅಂತ ನಿಮಗೆ ಹೇಳ್ತಾರೆ. ಅಂದರೆ ಅನೇಕ ರೋಗಗಳ ನಿರ್ಮೂಲನೆಗಾಗಿ ಸರ್ಕಾರಗಳು, NGOಗಳು, ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಅದಕ್ಕಿಂತ ಶ್ರೇಷ್ಠವಾದ ಅಶುದ್ಧತೆಯ ಕುಷ್ಠ, ಆ ಅನೈತಿಕತೆಯ ಕುಷ್ಠ, ಆ ಪಾಪದ ಕುಷ್ಠಗಳು ನಮ್ಮಿಂದ ದೂರ ಹೋಗಬೇಕು.
ಈ ಒಂದು ಕಲೆಯಿಂದ ಆರಂಭವಾದ ಕುಷ್ಠ ಅವನ ಜೀವನ, ಅವನ ಕೈ, ಅವನ ಇಡೀ ಅಂದ ಚಂದ ಎಲ್ಲವನ್ನು ತೆಗೆದುಹಾಕುತ್ತೆ. ಅಲ್ಲಿ ಅವನಿಗೆ ಗಾಯಗಳಾಗುತ್ತವೆ. ಆ ಗಾಯಗಳಲ್ಲಿ ಅವನಿಗೆ ಒಂದು ತರ ಕಠಿಣ ಯಾತನೆ, ರಕ್ತ ಸುರಿತಾ ಇರುತ್ತೆ, ಅಲ್ಲಿಂದ ಕೀವು ಬರ್ತಾ ಇರುತ್ತೆ, ವಾಸನೆ. ಅವನ ಹತ್ರ ಯಾರು ನಿಲ್ಲಿಕ್ಕೆ ಸಾಧ್ಯವಿಲ್ಲ. ಅವನು ಇಲ್ಲಿದ್ರೆ ಆಗೋ ದೂರ ಅಷ್ಟು ವಾಸನೆ ಬರುವುದು. ಹೆಂಡತಿ ಮಕ್ಕಳು ಯಾರು ಸೇರಿಸ್ತಿರ್ಲಿಲ್ಲ, ಸಮಾಜದಿಂದ ಬಹಿಷ್ಕರಿಸುತ್ತಿದ್ರು. ಇವನು ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟವನು, ಧರ್ಮದಿಂದ ಬಹಿಷ್ಕರಿಸಲ್ಪಟ್ಟವನು, ಕುಟುಂಬದಿಂದ ತಿರಸ್ಕರಿಸಲ್ಪಟ್ಟವನು, ಎಲ್ಲರಿಗೆ ಬೇಡವಾದವನು, ಎಲ್ಲರೂ ಕೈ ಬಿಟ್ಟಿದ್ರು. ಏಕಾಂಗಿತನವ ಆತನ ಜೀವನ. ಈ ಕುಷ್ಠರೋಗಿ ಯೇಸು ಹತ್ರ ಬರಲು ಅಷ್ಟು ಸುಲಭವೋ? ನಾನು ಯೋಚನೆ ಮಾಡ್ತೀನಿ, ಕುಷ್ಠರೋಗಿಗಳ ಮಧ್ಯೆ ಒಂದು ಮಾತು ಬಂತು, ನಾವು ಈ ಕುಷ್ಠದಲ್ಲೇ ಸಾಯಬೇಕು, ನಾವು ಈ ಅಶುದ್ಧತೆಯಲ್ಲೇ ಸಾಯಬೇಕು, ನಾವು ಇದರಲ್ಲೇ ನಮ್ಮ ಅಂತ್ಯವನ್ನು ಮಾಡಬೇಕು. ಏನ್ ಮಾಡಬೇಕು? ಅಲ್ಲಿ ಅವರ ಮಧ್ಯೆ ಒಂದು ಮಾತು ಬಂತು. ರೋಮನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಾಕ್ಯ 17 ಹೇಳುತ್ತೆ, ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. Faith comes from what is heard, and what is heard comes from the words of Christ. From the words of Christ ಅಂದ್ರೆ ಶುಭ ಸಂದೇಶ, ದೇವರ ವಾಕ್ಯ ನದಿಯ ಬದಿಯಲ್ಲಿ ನೆಡಲಾದ ಗಿಡಕ್ಕೆ ಸಮಾನನು. ವಕ್ರ ಬುದ್ಧಿಯೊಳಗಡೆ ಅವನು ಜೀವಿಸಲು ಕಾರಣ ಇದು ನಮಗೆ ದೇವರೆಡೆಗೆ ಕೊಂಡೊಯ್ಯುವ ಸಾಧನ. इंतिरಲು देवाच्या उतर ऐकलं निमती ख्रिस्ता प्रकट केलं निमती देवाच्या उतर ऐकून मिळता आणि देवाच्या उतर ऐकलं निमसे आमचं भावात उत्पन्न जाता. मग ಶುಭಾವ ಬಹಿಣಿನೋ, ಆತ್ಮೀಯ ಸಹೋದರ ಸಹೋದರಿಯರೇ, ಇದು ವಿಶ್ವಾಸದ ಮಹೋತ್ಸವ, ಬಲಪಡಿಸುವ ಮಹೋತ್ಸವ. ಅವರ ಮಧ್ಯೆ, ಕುಷ್ಠರೋಗಿಗಳ ಮಧ್ಯೆ ಒಬ್ಬ ಹೇಳಿದ, ನೋಡಿ ಈ ಊರಿನಲ್ಲಿ ನಜರೇತ್, ಇಸ್ರಾಯೇಲ್ ಒಂದು ದೊಡ್ಡ ಊರು, ಇಲ್ಲೊಬ್ಬ ರಬ್ಬಾಯಿ ಇದ್ದಾನೆ. ಅವನು ಎಲ್ಲಾ ರಬ್ಬಾಯಿಗಳ ತರ ಅಲ್ಲ. ಈ ರಬ್ಬಾಯಿ ನಜರೇತಿನವನು, ಮರಿಯಳ ಪುತ್ರ. ಈ ರಬ್ಬಾಯಿ ಕುಷ್ಠರೋಗಿಗಳಿಗೆ ಸೌಖ್ಯ ಕೊಡ್ತಾನೆ, ಪ್ರೀತಿಸ್ತಾನೆ. ಈ ರಬ್ಬಾಯಿ ಪಾಪಿಗಳನ್ನು ಕ್ಷಮಿಸುತ್ತಾನೆ. ಈ ರಬ್ಬಾಯಿ ಮೊನ್ನೆ ಒಬ್ಬನಿಗೆ ಕಣ್ಣು ಕೊಟ್ಟ. ಈ ರಬ್ಬಾಯಿ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಸಾವಿರಾರು ರಬ್ಬಾಯಿಗಳ ಮಧ್ಯೆ, ಗುರುಗಳ ಮಧ್ಯೆ ಈ ಗುರುವನ್ನು ಎಲ್ಲಿ ಹುಡುಕಿ ಹೋಗುವುದು? ಈ ಕುಷ್ಠರೋಗಿಗಳ ಮಧ್ಯೆ ಬಂದ ಮಾತು, ಈ ಒಬ್ಬ ಕುಷ್ಠರೋಗಿಯ ಹೃದಯದಲ್ಲಿ ವಿಶ್ವಾಸ ಬಂತು. ಆತ ನಿರ್ಧಾರ ಮಾಡಿದ, the decision that I and you take for Christ, which makes us to live in holiness. Decision, nirdara, conviction in Jesus. And that is what we have to do. We have to again, we have to get that in this 50th year of Jubilee. ಮತ್ತೊಮ್ಮೆ ನಾವೆಲ್ಲರೂ ಬಲಶಾಲಿಗಳಾಗಬೇಕು. ಆ ಕನ್ವಿಕ್ಷನ್, ಮನವರಿಕೆ ಅವನಿಗೆ ಬಂತು. ಅವನು ಹೇಳಿದ ಎಲ್ಲ ಕುಷ್ಠರೋಗಿಗಳ ಹತ್ರ, ನಾವು ಯೇಸು ಹತ್ರ ಹೋಗೋಣ. ಎಲ್ಲರೂ ನಗಾಡಿದ್ರು, ತಮಾಷೆ ಮಾಡಿದ್ರು. ಏನ್ ನಾಟಕ ಮಾತಾಡ್ತೀಯ? ನಾವು ಹೋಗ್ಲಿಕ್ಕೆ ಸಾಧ್ಯನಾ? ಆ ಯಹೂದ್ಯರು ಬಿಡ್ತಾರ? ಕಲ್ಲೆಸೆಯುತ್ತಾರೆ, ಜನ ಬಿಡ್ತಾರ? ನಮ್ಮನ್ನು ಸಮಾಜದಲ್ಲಿ ಸ್ವೀಕರಿಸ್ತಾರ? ಯಾವಾಗ ನಮ್ಮಲ್ಲಿ ಅನುಮಾನ ಬರುತ್ತೆ, ಅಲ್ಲಿ ದೇವರ ಅನುಭವ ಸಿಗುವುದಿಲ್ಲ. ರಿಮೂವ್ ದಟ್ ಡೌಟ್, remove that doubt, throw out that doubt, believe on the Lord Jesus Christ, you will be saved and your household will be saved. Praise the Lord. Hallelujah. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬ ರಕ್ಷಣೆ ಹೊಂದುವುದು. ಪ್ರೇಷಿತ ಕಾರ್ಯಕಲಾಪಗಳು 16ನೇ ಅಧ್ಯಾಯ 31ನೇ ವಾಕ್ಯ, ಪೌಲನ ಮನವರಿಕೆಯ ವಾಕ್ಯ. ಪೌಲ ತನ್ನ ದೊಡ್ಡಸ್ತಿಗೆ ತೋರಿಸಲಿಲ್ಲ, ತನ್ನ ಕಾಲಿಗೆ ಬೀಳು, ತನ್ನ ಶಕ್ತಿ ಅಂತ ಹೇಳಲಿಲ್ಲ. ಆ ಶಕ್ತಿ ಯೇಸು ಎಂದು ತೋರಿಸಿಕೊಟ್ಟ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಶಕ್ತಿ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಕೆಲಸ ಮಾಡ್ತು. ನಾನು ಯೇಸುವನ್ನು ಭೇಟಿ ಮಾಡಬೇಕು. ಇವತ್ತು ಆತ್ಮೀಯ ಸಹೋದರ ಸಹೋದರಿಯರೇ, ಲಕ್ಷ ಜನ ಇರುವ, ಸಾವಿರಾರು ಜನ ಇರುವ ಕರ್ನಾಟಕದಿಂದ ದೇವರು ನಿಮ್ಮನ್ನು ಆರಿಸಿದ್ದಾರೆ ಅಂದರೆ ದೇವರಿಗೆ ನಿಮ್ಮ ಬಗ್ಗೆ ಒಂದು ಆಲೋಚನೆ ಇದೆ. ಚಪ್ಪಾಳೆ ತಟ್ಟಿ ಆ ದೇವರಿಗೆ ಸ್ತೋತ್ರ ಕೊಡಿ. ನಾವು ಯಾರು ಬರಿಗೈಯಲ್ಲಿ ವಾಪಸ್ ಹೋಗಲ್ಲ. ಮತ್ತೆ ದೇವರನ್ನು ನಮ್ಮನ್ನು ಕಟ್ಟಿಸ್ತಾರೆ. ಸಾವಿರಾರು ಜನರನ್ನು ದೇವರ ಪ್ರೀತಿಯೆಡೆಗೆ ತರಲು, ಸತ್ಯದ ಸುವಾರ್ತೆಯನ್ನು ಸಾರಲು ಶಕ್ತಿ ಕೊಡ್ತಾ ಇದ್ದಾರೆ. ಒಬ್ಬ ಎದ್ದ, 1000 ಮಂದಿ ಪರಿವರ್ತನೆ ತರಲಾಗದು. ಆದ್ರೆ ಒಬ್ಬ ಮನವರಿಕೆ ಹೊಂದಿದ ವ್ಯಕ್ತಿ, ಈ ಕುಷ್ಠರೋಗಿ ಎದ್ದ, ನಡೆದ. ಎಲ್ಲರೂ ತಮಾಷೆ ಮಾಡಿದ್ರು, ಎಲ್ಲರೂ ಅವನಿಗೆ ಹೇಳಿದ್ರು, ನಿನ್ನಿಂದ ಅಸಾಧ್ಯ, ನಿನ್ನಿಂದ ಅಸಾಧ್ಯ. ಆದರೆ ಕೀರ್ತನೆ 34 ವಾಕ್ಯ 5, Psalm 34:5, ಕೀರ್ತನ
तीस आणि 4 ओळ 5 सांगता ताचेर नदर घाला तुमची मुखामळां परस जळटली ती लज्जेन केदींच बावची नांत ಆತನತ್ತ ತಿರುಗಿದ ಮುಖ ಪ್ರಕಾಶಗೊಳ್ಳುವುದು ಲಜ್ಜೆಯಿಂದ ಎಂದಿಗೂ ಕುಂದಿ ಹೋಗದು ಲುಕ್ ಎಟ್ ಹಿಮ್ ಅಂಡ್ ಬಿ ರೇಡಿಯಂಟ್ ಯುವರ್ ಫೇಸಸ್ ವಿಲ್ ನೆವರ್ ಬಿ ಅಶೇಮ್ಡ್ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಆತನತ್ತ ತಿರುಗಿದ್ದೀವಿ ಇವತ್ತು ಈ 50 ವರ್ಷಗಳ ಕಾಲ ಕರ್ನಾಟಕ ನವೀಕರಣ ಸಮಿತಿಯವರು ಎಲ್ಲರೂ ಈ ಒಂದು ಪ್ರದೇಶಕ್ಕೆ ಬಂದು ಆತನತ್ತ ತಿರುಗಿದ್ದೀವಿ ಕಾರಣ ಇಷ್ಟೇ ನೀವೇ ನಮ್ಮ ದೇವರು ನೀವೇ ನಮ್ಮನ್ನು ನಡೆಸುವವರು ನೀವೇ ನಮಗೆ ಬಲ ಕೊಡುವವರು ನಮ್ಮೊಳಗಡಿರುವ ಕುಷ್ಠವನ್ನು ತೆಗೆಯುವವರು ನಮ್ಮನ್ನು ಪರಿಶುದ್ಧತೆಡೆಗೆ ಕರೆತರುವವರು ನಮ್ಮನ್ನು ಮುನ್ನಡೆಸುವವರು ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ಆ ಕುಷ್ಠರೋಗಿ ಆ ಸಮಾಜದಿಂದ ಹೊರಗೆ ಬಂದ ಯಾವಾಗ ನಿಮ್ಮ ಸ್ನೇಹಿತರು ಬಿಡೋಲ್ಲ ಅಶುದ್ಧತೆಯಲ್ಲೇ ಅಲ್ಲೇ ಇರಬೇಕು ಅಲ್ಲೇ ಪಾರ್ಟಿ ಅಲ್ಲೇ ಡರ್ಟಿ ಅಲ್ಲೇ ಜೀವನ ಅಲ್ಲಿಂದ ಹೊರಗಡೆ ಬರಬೇಕು ಧೈರ್ಯ ಬೇಕು ಚಕ್ಕಾಯನಂತೆ ಯೇಸುವನ್ನು ನೋಡಲು ಬರಬೇಕು ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಆ ಧೈರ್ಯ ಪವಿತ್ರಾತ್ಮರ ಶಕ್ತಿ ಇವನಿಗೆ ಸಿಕ್ತು ಇವನ್ ನಡೆದ ಎಷ್ಟೋ ಕಿಲೋಮೀಟರ್ ನಡೆದ ಆ ಎಮ್ಮಾವುಸ್ 11 ಕಿಲೋಮೀಟರ್ 7 ಮೈಲಿ ನಡೆದ್ರು ಇರಬಹುದು ಆದ್ರೆ ಇವನು ಎಷ್ಟೋ ಕಿಲೋಮೀಟರ್ ನಡೆದ ಯಾರು ಊಟ ಕೊಟ್ರು ಯಾರು ಬಟ್ಟೆ ಅಥವಾ ಯಾರು ಏನು ಕೊಟ್ರು ಅವನಿಗೆ ನೀರು ಕೊಟ್ರು ಯಾರು ಕೊಟ್ಟಿಲ್ಲ ಎಲ್ಲೋ ಅಲ್ಲಿ ಬಿದ್ದ ಕೊಳಕು ನೀರು ಕುಡ್ದ ಆದ್ರೆ ಅವನ ಒಂದೇ ಒಂದು ಆಸೆ ಯೇಸು ಹತ್ರ ಬರಬೇಕು ಐ ವಾಂಟ್ ಟು ಗೋ ಟು ಜೀಸಸ್ ಐ ವಾಂಟ್ ಟು ಟಚ್ ಜೀಸಸ್ ಐ ವಾಂಟ್ ಟು ಬಿ ಹೀಲ್ಡ್ ಫ್ರಮ್ ಜೀಸಸ್ ಅದು ಅವನ ಆಸೆಯಾಗಿತ್ತು ಆತ ಹೊರಟ ಹುಡುಕಿ ಬಂದ ಅರಸಿ ಬಂದ ಗೊತ್ತಾಯ್ತು ಯೇಸು ಬೆಟ್ಟದ ಮೇಲೆ ಇದ್ದಾರೆ ಬೆಟ್ಟದ ಮೇಲೆ ಹತ್ತಲಾಗ್ತಿಲ್ಲ ಸುಮಾರು ಕಿಲೋಮೀಟರ್ ನಡೆದು ಬಂದಿದ್ದಾನೆ ಕೀವು ಸೋರ್ತಾ ಇದೆ ರಕ್ತ ಬರ್ತಾ ಇದೆ ಮೈಯೆಲ್ಲ ಬೆವರು ವಾಸನೆ ದುರ್ವಾಸನೆ ಅವನ ದೇಹವೆಲ್ಲ ಕೊಳಕು ಅಶುದ್ಧ ಈ ಅಶುದ್ಧ ವ್ಯಕ್ತಿ ಪರಿಶುದ್ಧ ವ್ಯಕ್ತಿಯನ್ನು ನೋಡಲು ಬರ್ತಾ ಇದ್ದಾನೆ ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ 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 ಯೇಸು ಬೆಟ್ಟದಿಂದ ಇಳಿದು ಬಂದ್ರು ಈ ವ್ಯಕ್ತಿ ಕೂತ್ಕೊಂಡಿದ್ದಾನೆ ನೊಂದು ಹೋಗಿದ್ದಾನೆ ಸೋತು ಹೋಗಿದ್ದಾನೆ ಬಸವಳಿದು ಹೋಗಿದ್ದಾನೆ ಜೀವನದಲ್ಲಿ ನಿರಾಶೆಗೊಳಗಾಗಿದ್ದಾನೆ ಆದರೆ ನಂಬಿಕೆಯಿಂದ ಬಂದಿದ್ದಾನೆ ಜನರೆಲ್ಲರೂ ಯೇಸುಟ್ಟಿಗೆ ಬಂದ್ರು ನಾನು ಯೋಚನೆ ಮಾಡ್ತೀನಿ ಬಂದ ತಕ್ಷಣ ಯೇಸು ಅವನನ್ನು ನೋಡಿಲ್ಲ ಕಾರಣ ಇಷ್ಟೇ ಜನರು ಅವನೊಟ್ಟಿಗಿದ್ರು ಅವರ ಮನೋಭಾವ ನೋಡೋಣ ಯೇಸು ಮುಂದೆಡೆದ್ರು ಈ ಕುಷ್ಠರೋಗಿ ಅವರ ಮಧ್ಯೆ ನಡೆದ ತಕ್ಷಣ ಅಲ್ಲಿದ್ದವರು ಈ ಕುಷ್ಠರೋಗಿಯನ್ನು ಮುಟ್ಟಬೇಡಿ ಕುಷ್ಠರೋಗಿಯನ್ನು ಮುಟ್ಟಬೇಡಿ ಯಾಕೆಂದ್ರೆ ಕುಷ್ಠರೋಗಿ ಎಲ್ಲರನ್ನು ಮುಟ್ಟಬಹುದು ಉಳಿದವರು ಕುಷ್ಠರೋಗಿಯನ್ನು ಮುಟ್ಟಿದ್ರೆ ಅಶುದ್ಧರಾಗ್ತಾರೆ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಅಲ್ಲಿ ನಿಜವಾಗಿ ಆ ಜನರ ಮನೋಭಾವ ಕುಷ್ಠದಿಂದ ತುಂಬಿತ್ತು ಕಾಣುತ್ತೆ ಅವರೆಲ್ಲರೂ ಮುಟ್ಲಿಲ್ಲ ಯೇಸು ಹತ್ರ ಬಂದ ಯೇಸು ಅಲ್ಲೇ ನಿಂತರು ಯೇಸು ಅವನ ಹತ್ರ ಟರ್ನ್ ಆದ್ರು ಅವನು ಯೇಸು ಮುಂದೆ ಮಂಡಿ ಹಾಕದ ಆ ಮಂಡಿ ಹಾಕ್ಲಿಕ್ಕೂ ಆಗ್ತಾ ಇಲ್ಲ ಅವನ ಗಾಯ ಅಲ್ಲಿ ಆ ಕಲ್ಲು ಗರ್ಕೆ ಹುಲ್ಲು ತಾಗ್ತಾ ಇದೆ ಅಲ್ಲಿಂದ ಕೀವು ಸುರಿತಾ ಇದೆ ಅಲ್ಲಿಂದ ರಕ್ತ ಬರ್ತಾ ಇದೆ ಮೈಯೆಲ್ಲ ವಾಸನೆ ಹತ್ರ ಇದ್ದವರು ಮೂಗಿಗೆ ಕೈ ಇಟ್ಟಿರಬಹುದು ಆದ್ರೆ ಯೇಸುವಿಗೆ ನಾವು ಕೊಳಕಲ್ಲ ಯೇಸುವಿಗೆ ನಾವು ಪಾಪಿಗಳಲ್ಲ ಏಕೆಂದರೆ ಜೀವ ಕೊಟ್ಟ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಎಷ್ಟೇ ಪಾಪಿಯಾಗಿರು ಅಶುದ್ಧನಾಗಿರು ನೀನು ಪಶ್ಚಾತ್ತಾಪದಿಂದ ಬಂದಾಗ ಅವರ ಹತ್ರ ಪ್ರೀತಿಯಿಂದ ಬಂದಾಗ ಅವರು ನಿನ್ನನ್ನು ಸ್ಪರ್ಶಿಸುತ್ತಾರೆ ನಿನ್ನ ಹಳೆಯ ಘಟನೆ ಹಳೆಯ ಅಶುದ್ಧತೆಯನ್ನೆಲ್ಲ ತೊಡೆದು ಹೊಸ ಜೀವ ಹೊಸ ಸೃಷ್ಟಿಯನ್ನಾಗಿಸುತ್ತಾರೆ ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಈ ವ್ಯಕ್ತಿ ಯೇಸು ಹತ್ರ ಬಂದ ಯೇಸುವನ್ನು ನೋಡಿದ ಕಣ್ಣೀರಿಟ್ಟ ಕಣ್ಣೀರೇಕೆ ನನ್ನ ಕಂದ ಆತ ಕಣ್ಣೀರಿಟ್ಟ ಯೇಸುವೇ ನೀವು ಮನಸ್ಸು ಮಾಡಿದರೆ ತುಕಾಮೋನ ಸ್ಲ್ಯಾರ್ ತುಷಾನ್ಮಕ ನಿತೊಳ್ಕೊರೋಂಗ್ ಜತ ಸಿ ದ ಫೇತ್ ಇಫ್ ಯು ವಿಲ್ ಯು ಕ್ಯಾನ್ ಮೇಕ್ ಮಿ ಕ್ಲೀನ್ ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ನಾನು ಯೋಚನೆ ಮಾಡ್ತೀನಿ ಯೇಸು ಲಾಜರನ ಸಮಾಧಿ ಹತ್ರ ಮಾತ್ರ ಅಳ್ಳಿಲ್ಲ ಈ ವ್ಯಕ್ತಿಯನ್ನು ನೋಡಿ ಹತ್ರು ಕಣ್ಣೀರಿಟ್ರು ಎಂತ ವಿಶ್ವಾಸ ಎಲ್ಲರೂ ತ್ಯಜಿಸಲ್ಪಟ್ಟವನು ನಿರಾಕರಿಸಲ್ಪಟ್ಟವನು ತಿರಸ್ಕರಿಸಲ್ಪಟ್ಟವನು ಎಂತ ವಿಶ್ವಾಸ ಬಂಡೆ ಎಂತ ವಿಶ್ವಾಸ ಕೆಲವು ವ್ಯಾಖ್ಯಾನಕಾರರು ಹೇಳ್ತಾರೆ ಯೇಸು ಅವನನ್ನು ಎತ್ತಿ ಹಿಡಿದು ಅಪ್ಪಿ ಹಿಡಿದ್ರಂತೆ ಇದೋ ನನಗೆ ಮನಸ್ಸಿದೆ ಪರಿಶುದ್ಧ ದೇವರು ಅಶುದ್ಧ ಕುಷ್ಠವನ್ನು ಹಿಡಿಯುವಾಗ ಕುಷ್ಠ ಅವನನ್ನು ಹಿಡಿಯಲಾಗಲಿಲ್ಲ ಕುಷ್ಠ ಬಿಟ್ಟು ಹೋಯಿತು ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ಆತ್ಮೀಯ ಸಹೋದರ ಸಹೋದರಿಯರೇ
ಈ ಸಾಯಂಕಾಲ ನೀನು ಇಲ್ಲಿ ಬಂದಿದ್ಯಾ, ಅದೆಷ್ಟೋ ದೂರದಿಂದ ನೀನು ಬಂದಿರಬಹುದು, ನಿನ್ನಲ್ಲಿ ಅಶುದ್ಧತೆಯ ಭಾವನೆ ಇರಬಹುದು. ಇವತ್ತು ಧರ್ಮಾಧ್ಯಕ್ಷರು ಹೇಳಿದ ಪ್ರಬೋಧನೆ ಪ್ರಕಾರ ನಿನಗೊಂದು ಆಸೆ ಇದೆ, ಐ ವಾಂಟ್ ಟು ಚೇಂಜ್, ಐ ವಾಂಟ್ ಟು ಟ್ರಾನ್ಸ್ಫಾರ್ಮ್, ನನ್ನ ಜೀವನ ಹೊಸತಾಗಬೇಕು. ಖಂಡಿತ ಆ ಯೇಸು ಇವತ್ತು ನಿನ್ನನ್ನು ಸ್ಪರ್ಶಿಸುತ್ತಾರೆ. ದಟ್ ಜೀಸಸ್ ವಾಂಟ್ಸ್ ಟು ಟಚ್ ಯು, ದಟ್ ಜೀಸಸ್ ವಾಂಟ್ಸ್ ಟು ಹೀಲ್ ಯು, ದಟ್ ಜೀಸಸ್ ವಾಂಟ್ ಟು ಡೆಲಿವರ್ ಯು ಅಂಡ್ ಹಿ ವಿಲ್ ಮೇಕ್ ಯು ಎ ನ್ಯೂ ಕ್ರಿಯೇಷನ್. ನಿನ್ನನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡ್ತಾರೆ. ಎರಡು ಕರಗಳನ್ನು ಹೃದಯದ ಮೇಲಿಡು, ಬೆನ್ನು ಮೊಳೆ ನೆಟ್ಟಗಿರಲಿ, ಕಣ್ಣುಗಳನ್ನು ಮುಚ್ಚು, ಕಣ್ಣುಗಳನ್ನು ಮುಚ್ಚು. ಇದು ಒಂದು ಕುಷ್ಠ ರೋಗದಿಂದ, ಒಂದು ಚಿಕ್ಕ ಕಲೆಯಿಂದ ಆರಂಭವಾದ ಕುಷ್ಠ ಅವನ ಜೀವನ ನಾಶ ಮಾಡ್ತು. ಇವತ್ತು ಯಾವ ಚಟಕ್ಕೆ ನಾನು ಬಲಿಯಾಗಿದ್ದೀನಿ, ಯಾವ ಅಶುದ್ಧತೆಯಲ್ಲಿ ನಾನು ಯಾರಿಗೂ ಗೊತ್ತಿಲ್ಲದಂತೆ ಬಿದ್ದಿದ್ದೀನಿ, ಇದೋ ಯೋಚನೆ ಮಾಡು. ಇಂಡಿವಿಜುವಲಿಸಮ್, ಹೆಡೋನಿಸಮ್, ಮಿನಿಮಿಸಮ್, ನಾವು ಇದರಲ್ಲೇ ಬಿದ್ದಿದ್ದೀವ? ಯೇಸುವಿನಲ್ಲಿ ಕಣ್ಣೀರಿಡೋಣ. ನಿನ್ನ ಕಣ್ಣೀರನ್ನು ಯೇಸುವಿಗೆ ಸಮರ್ಪಿಸು. ಆ ಕುಷ್ಠರೋಗಿ ಪ್ರಾರ್ಥಿಸಿದ ಹಾಗೆ ಸಹೋದರ ಹಾಡುವಾಗ ಪ್ರಾರ್ಥಿಸು, ಕಣ್ಣೀರಿನಿಂದ ಪ್ರಾರ್ಥಿಸು. ಯೇಸು ನಿನ್ನನ್ನು ಸ್ಪರ್ಶಿಸುತ್ತಾರೆ. ಕರುಣಿಸುವ ಕರುಣಾಮಯ ಕಣ್ಣೀರೇ ಬಾಳೆಲ್ಲ, ನೀ ಬಂದರೆ ನನ್ನ ಬಾಳು ಧನ್ಯವೇ. ತಡಮಾಡದೆ ಬಾ ನನ್ನ ಯೇಸುವೇ. ಕರುಣಿಸುವ ಕರುಣಾಮಯ ಕಣ್ಣೀರೇ ಬಾಳೆಲ್ಲ, ನೀ ಬಂದರೆ ನನ್ನ ಬಾಳು ಧನ್ಯವೇ. ತಡಮಾಡದೆ ಬಾ ನನ್ನ ಯೇಸುವೇ. ಯೇಸುವೆ, ಮೇಲಿಂದ ಮೇಲೆ ನನಗೆ ಕಷ್ಟವೇ ಕಾಡುತ್ತಿದೆ. ನಾ ಮಾಡಿದ ಯತ್ನವೆಲ್ಲ ಸೋಲಾಗಿ ಹೋಗುತ್ತಿದೆ. ಯೇಸುವೆ, ಕರುಣಿಸಬಾ ಯೇಸುವೆ. ಮೇಲಿಂದ ಮೇಲೆ ನನಗೆ ಕಷ್ಟವೇ ಕಾಡುತ್ತಿದೆ. ನಾ ಮಾಡಿದ ಯತ್ನವೆಲ್ಲ ಸೋಲಾಗಿ ಹೋಗುತ್ತಿದೆ. ಮೇಲಿಂದ ಮೇಲೆ ನನಗೆ, ಮೇಲಿಂದ ಮೇಲೆ ನನಗೆ ಕಷ್ಟವೇ ಕಾಡುತ್ತಿದೆ, ಕಷ್ಟವೇ ಕಾಡುತ್ತಿದೆ. ನಾ ಮಾಡಿದ ಯತ್ನವೆಲ್ಲ, ನಾ ಮಾಡಿದ ಯತ್ನವೆಲ್ಲ ಸೋಲಾಗಿ ಹೋಗುತ್ತಿದೆ, ಸೋಲಾಗಿ ಹೋಗುತ್ತಿದೆ. ಕರಗಳನ್ನು ಚಾಚಿ ಪ್ರಾರ್ಥಿಸಿ. ಕರುಣಿಸುವ ಕರುಣಾಕರ ಕರುಣಾಮಯ ಕಣ್ಣೀರೇ ಬಾಳೆಲ್ಲ, ನೀ ಬಂದರೆ ನನ್ನ ಬಾಳು ಧನ್ಯವೇ. ತಡಮಾಡದೆ ಬಾ ನನ್ನ ಯೇಸುವೇ. ಕರಗಳನ್ನು ಹೃದಯದ ಮೇಲಿಟ್ಟು, ಯಾವ ರೋಗದಿಂದ ನೀವು ನರಳ್ತಾ ಇದ್ದೀರಾ, ಯಾವ ಬಾಧೆಗಳು ನಿಮ್ಮನ್ನು ಕಾಡ್ತಾ ಇವೆ, ಡಯಾಬಿಟಿಸ್, BP, ಶುಗರ್, ಹಾರ್ಟ್ ಪ್ರಾಬ್ಲಮ್, ಡೆಂಗ್ಯೂ, ಕ್ಯಾನ್ಸರ್, ಅಥವಾ ನಡೀಲಿಕ್ಕೆ ಆಗ್ತಾ ಇಲ್ಲ, ವೀಲ್ ಚೇರ್ ಮೇಲೆ ನೀನಿದ್ದೀಯಾ, ಇದೋ ಯೇಸು ನಿನ್ನ ಪಕ್ಕದಲ್ಲಿದ್ದಾರೆ. ಆ ಕುಷ್ಠರೋಗಿಯನ್ನು ಮುಟ್ಟಿದ ಯೇಸು ನಿನ್ನ ಪಕ್ಕದಲ್ಲಿದ್ದಾರೆ. ಇದೋ ಯೇಸು ಶಕ್ತಿ ಈ ಸ್ಥಳದಲ್ಲಿ ತುಂಬಿದೆ. ಆ ಯೇಸುವಿನಲ್ಲಿ ಪ್ರಾರ್ಥಿಸು. ವೈದ್ಯರ ಔಷಧಿ ಫಲ ಕೊಡದೇ ಇದ್ದಾಗ
ದೇವಾ, ನಿನ್ನ ಬಳಿಗೆ ನಾನು ಬಂದಿದ್ದೀನಿ, ಕರುಣೆ ತೋರು ಯೇಸುವೆ. ರೋಗದ ಬಾಧೆಗಳ ಸಹಿಸಿ ನಾನೊಂದಿರುವೆ, ವೈದ್ಯರ ಔಷಧಿಯು ಫಲ ಕೊಡದೆ ಬಂದಿರುವೆ. ರೋಗದ ಬಾಧೆಗಳ ಸಹಿಸಿ ನಾನೊಂದಿರುವೆ, ಸಹಿಸಿ ನಾನೊಂದಿರುವೆ, ವೈದ್ಯರ ಔಷಧಿಯು ಫಲ ಕೊಡದೆ ಬೆಂದಿರುವೆ, ಫಲ ಕೊಡದೆ ಬೆಂದಿರುವೆ. ಕರುಣಿಸು ಬಾ, ಕರುಣಿಸು ಬಾ, ಕರುಣಾಮಯ ಕರುಣಾಮಯ. ಕಣ್ಣೀರೇ ಬಾಳಲ್ ನೀ ಬಂದರೆ ನನ್ನ ಬಾಳು ಧನ್ಯವೇ, ಬಾಳು ಧನ್ಯವೇ. ತಡ ಮಾಡದೆ ಬಾ, ಮಾಡದೆ ಬಾ ನನ್ನ ಯೇಸುವೇ. ಕರುಣಿಸು ಬಾ, ಕರುಣಿಸು ಬಾ, ಕರುಣಾಮಯ ಕರುಣಾಮಯ. ಕಣ್ಣೀರೇ ಬಾಳೆಲ್ಲ, ನೀರೇ ಬಾಳಲ್. ನೀ ಬಂದರೆ ನನ್ನ ಬಾಳು ಧನ್ಯವೇ, ನೀ ಬಂದರೆ ನನ್ನ ಬಾಳು ಧನ್ಯವೇ. ತಡ ಮಾಡದೆ ಬಾ, ತಡ ಮಾಡದೆ ಬಾ ನನ್ನ ಯೇಸುವೇ. ತಡ ಮಾಡದೆ, ತಡ ಮಾಡದೆ, ತಡ ಮಾಡದೆ ಬಾ ನನ್ನ ಯೇಸುವೇ. ತಡ ಮಾಡದೆ, ತಡ ಮಾಡದೆ, ತಡ ಮಾಡದೆ ಬಾ ನನ್ನ ಯೇಸುವೇ. ತಡ ಮಾಡದೆ, ತಡ ಮಾಡದೆ, ತಡ ಮಾಡದೆ ಬಾ ನನ್ನ ಯೇಸುವೇ. ತಡ ಮಾಡದೆ, ತಡ ಮಾಡದೆ, ತಡ ಮಾಡದೆ ಬಾ ನನ್ನ ಯೇಸುವೇ. ಎರಡು ಕರಗಳನ್ನು ಮೇಲೆತ್ತಿ, ಎರಡು ಕರ ಗಟ್ಟಿಯಾಗಿ ಸ್ತುತಿಸಿ. ಹಾಲೆಲೂಯ, 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 ಹಾಲೆಲೂಯ. ಗಟ್ಟಿಯಾಗಿ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಎರಡು ಕರಗಳನ್ನು ಹೃದಯದ ಮೇಲಿಡಿ. ಯೇಸುವನ್ನು ದೃಷ್ಟಿಸಿ ನೋಡಿ. ನಂಬಿಕೆ ದ್ರೋಹಗಳು ಅನೇಕ ಬಾರಿ ವೈದ್ಯರು ಹೇಳ್ತಾರೆ ನಿನಗೆ ರೋಗ ಇಲ್ಲ. ಟೆನ್ಷನ್ ಮಾಡಿ ಮಾಡಿ ಮಗಳ ಟೆನ್ಷನ್, ಮಗನ ಟೆನ್ಷನ್, ಕುಟುಂಬದಲ್ಲಿ ಟೆನ್ಷನ್. ಇದೋ ಆ ಟೆನ್ಷನ್ ಇವತ್ತು ದೇವರಿಗೆ ಸಮರ್ಪಿಸು. ಮಾನಸಿಕ ಒತ್ತಡ ದೇವರಿಗೆ ಸಮರ್ಪಿಸು. ನಿನ್ನ ಮಿತ್ರರ ದ್ರೋಹ, ಮಗನ ದ್ರೋಹ, ಪತ್ನಿಯ ದ್ರೋಹ, ನಂಬಿದವರ ದ್ರೋಹ, ನಂಬಿಕೆ ದ್ರೋಹಗಳು ಹೃದಯಕ್ಕೆ ಗಾಯಗಳಾಗಿವೆ. ಯೇಸುವೆ
ನೆಮ್ಮದಿ ದೂರ ಆಗಿದೆ. ರಾತ್ರಿ ನಿದ್ದೆ ಬೀಳ್ತಾ ಇಲ್ಲ, ನಿದ್ದೆ ಗುಳಿಗೆ ನುಂಗಿ ನುಂಗಿ ಡಯಾಬಿಟಿಸ್, BP ಕಾಯಿಲೆಗೊಳಗಾಗಿದ್ದೀನಿ ಯೇಸುವೆ. ಹೃದ್ರೋಗ ಬರ್ತಾ ಇದೆ ಯೇಸುವೆ. ಇದೋ ನರ ನಾಡಿ ಕೀಲು ಮಜ್ಜೆಗಳು ಯೇಸುವೆ ರೋಗಗ್ರಸ್ತವಾಗಿವೆ. ಕರುಣೆ ತೋರು ಯೇಸುವೆ. ಪ್ರಾರ್ಥಿಸಿ ಯೇಸು ಹತ್ರ. ನಂಬಿಕೆ ದ್ರೋಹಗಳು ನನ್ನ ಹೃದಯಕ್ಕೆ ಗಾಯಗಳು, ನೆಮ್ಮದಿ ದೂರಾಯ್ತು, ನಿದ್ರೆಯು ಮರೆಯಾಯ್ತು. ನಂಬಿಕೆ ದ್ರೋಹಗಳು, ನಂಬಿಕೆ ದ್ರೋಹಗಳು ನನ್ನ ಹೃದಯಕ್ಕೆ ಗಾಯಗಳು, ಗಾಯಗಳು, ನೆಮ್ಮದಿ ದೂರ ಆಯಿತು, ನೆಮ್ಮದಿ ದೂರಾಯ್ತು, ನಿದ್ರೆಯು ಮರೆಯಾಯಿತು, ನಿದ್ರೆಯು ಮರೆಯಾಯಿತು. ಕರುಣಿಸಬ ಕರುಣಿಸುವ ಕರುಣಾಮಯ ಕರುಣಾಮಯ ಕಣ್ಣೀರೇ ಎರಡು ಕರಗಳನ್ನು ಮೇಲೆತ್ತಿ ಯೇಸುವನ್ನು ನೋಡಿ ನನ್ನ ಮಾಡು ಧನ್ಯವೇ. ತಡ ಮಾಡದೆ ಬಾ, ತಡ ಮಾಡದೆ ಬಾ ನನ್ನ ಯೇಸುವೇ. ಕರುಣಿಸು ಬಾ, ಕರುಣಿಸು ಬಾ ಕರುಣಾಮಯ ಕರುಣಾಮಯ. ಕಣ್ಣೀರೇ ಬಾಳೆಲ್ಲ, ಕಣ್ಣೀರೇ ಬಾಳೆಲ್ಲ. ನೀ ಬಂದರೆ ನನ್ನ ಬಾಳು ಧನ್ಯವೇ. ತಡ ಮಾಡದೆ ಬಾ ನನ್ನ ಯೇಸುವೇ. ತಡ ಮಾಡದೆ ಬಾ ನನ್ನ ಯೇಸುವೇ. ತಡ ಮಾಡದೆ ಬಾ ನನ್ನ ಯೇಸುವೇ. ನನ್ನ ಯೇಸುವೇ. ಎರಡು ಕರಗಳನ್ನು ಯೇಸುತ್ತ ಚಾಚಿ, ಎಲ್ಲರೂ ಯೇಸುತ್ತ ಚಾಚಿ, ಎಲ್ಲರೂ ಯೇಸುತ್ತ ಚಾಚಿ. ನನ್ನ ಜೊತೆ ಪ್ರಾರ್ಥಿಸಿ. ಯೇಸುವೇ, ಯೇಸುವೇ, ಈ ಚಾಚಲ್ಪಟ್ಟ ಕರಗಳನ್ನು ಆಶೀರ್ವದಿಸಿರಿ, ಆಶೀರ್ವದಿಸಿರಿ. ನಿಮ್ಮ ಗಾಯವುಳ್ಳ ಕರಗಳಿಂದ ನನ್ನ ಕರಗಳನ್ನು ಸ್ಪರ್ಶಿಸಿರಿ. ಯೇಸುವೇ, ಯೇಸುವೇ, ಜೀವದಾಯಕರೇ, ನನ್ನ ಜೀವದ ಮೇಲೆ ಕರುಣೆಯಾಗಿರಿ. ನನ್ನ ದೇಹದಲ್ಲಿರುವ ಎಲ್ಲಾ ರೋಗಗಳನ್ನು ನಿಮಗೆ ಸಮರ್ಪಿಸುತ್ತೇನೆ. ಈ ದೇಹ, ಈ ಆತ್ಮ, ಈ ಮನಸ್ಸು ನಿಮಗೆ ಸಮರ್ಪಿಸುತ್ತೇನೆ. ಈ ದೇಹದಲ್ಲಿರುವ ಎಲ್ಲಾ ರೋಗಗಳು, ಎಲ್ಲಾ ಗಾಯಗಳು ಯೇಸುವೇ ಸೌಖ್ಯಪಡಿಸಿರಿ, ಸೌಖ್ಯಪಡಿಸಿರಿ. ಯೇಸುವೇ, ನಿಮ್ಮ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಬಿಡುಗಡೆಯ ಆಶೀರ್ವಾದ ನಂದದಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ಎಲ್ಲಿ ರೋಗ ಇದೆ ಆ ಸ್ಥಳದಲ್ಲಿ ಕೈ ಇಟ್ಟು ಪ್ರೇಯರ್ ಮಾಡಿ. ಎಲ್ಲಿ ರೋಗ ಇದೆ, ಗಂಟು ನೋವಿದ್ರೆ ಗಂಟಿನ ಮೇಲೆ, ಕುತ್ತಿಗೆ ನೋವಿದ್ರೆ 2003ನೇ ಇಸ್ವಿಯಲ್ಲಿ ಸವಿತಾ ಎಂಬ ಹುಡುಗಿ ಕುತ್ತಿಗೆ ಮೇಲೆ ಗಡ್ಡೆ ಇತ್ತು, ಹೀಗೆ ಆರಾಧನೆಯಲ್ಲಿ ಸೌಖ್ಯವಾಯಿತು. 2006ನೇ ಇಸ್ವಿಯಲ್ಲಿ ಕುಮಟಾದಲ್ಲಿ 5 ವರ್ಷ ಪಾರ್ಶ್ವವಾಯು ರೋಗಿಯಿದ್ದ ಲೂಯಿಸ್ ಎದ್ದು ನಡೆದ. ಬ್ಯಾಪ್ಟಿಸ್ಟ್ ರೆಬೆಲ್ಲೋ 5 ವರ್ಷದಿಂದ ಬೋನ್ ಕ್ಯಾನ್ಸರ್ ಆಗಿದ್ದವನು, ಡಾಕ್ಟರ್ ಸತ್ತೋಗ್ತೀನಿ ಅಂತ ಹೇಳಿದವನು ಇವತ್ತು ನಡೆದಾಡಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಮೈಸೂರಲ್ಲಿ ಗುರುಸ್ವಾಮಿ HIV AIDS ಇಂದ ಸಾಯಬೇಕಾದವನು ಇವತ್ತು ಗುರುಪೌಲಾಗಿ ಸಾಕ್ಷಿ ನೀಡ್ತಾ ಇದ್ದಾನೆ. ಯೇಸುವಿಗೆ ಅಸಾಧ್ಯವಾದುದು ಯಾವುದಿಲ್ಲ. ತಲೆನೋವಿದ್ರೆ ತಲೆ ಮೇಲೆ, ಸೈನಸ್ ಪ್ರಾಬ್ಲಮ್ ಇದ್ರೆ ಮೂಗಿನ ಮೇಲೆ, ಗಡ್ಡೆ ಒಳಗಡೆ, ಹೊಟ್ಟೆ ಒಳಗಡೆ ನೋವು ರೋಗ ಇದೆ, ನಂಬಿಕೆಯಿಂದ ಪ್ರಾರ್ಥಿಸಿ. ಕ್ಯಾನ್ಸರಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ, ದೇವರಿಗೆ ಅಧಿಕಾರ. ತಾಯಿ ಗರ್ಭದಲ್ಲಿ ಜೀವ ಕೊಟ್ಟ ದೇವರು, ನಮ್ಮ ಸೃಷ್ಟಿಕರ್ತ ದೇವರು, ನಮ್ಮ ದೇಹದ ಮೇಲೆ ಅವರಿಗೆ ಅಧಿಕಾರ ಇದೆ. ಈ ಪರಮ ಪ್ರಸಾದದಲ್ಲಿನ ಶಕ್ತಿ ಹರಿಯಲಿ. ಗಂಟಲು ನೋವಿದ್ರೆ, ಹೃದಯ ನೋವಿದ್ರೆ, ಅಥವಾ ಯಾವುದೇ ತರದ ಮಕ್ಕಳ ಭಾಗ್ಯ ಆಶೀರ್ವಾದ ಬೇಕು, ಬೆನ್ನು ನೋವಿದ್ರೆ, ಕಿಡ್ನಿ ಕಾಯಿಲೆ ಇದ್ರೆ, ಯಲ್ಲಾಪುರದಲ್ಲಿ ಧ್ಯಾನ ಕೊಡುವಾಗ ಕಿಡ್ನಿ ಸ್ಟೋನ್, ಹೀಗೆ ಪ್ರೇಯರ್ ಮಾಡಿ ಮನೆಗೆ ಹೋದ್ರು. ಡಾಕ್ಟರ್ ಹೇಳಿದ್ರು ಕಿಡ್ನಿ ಸ್ಟೋನ್ ಹೋಗಲು ಸಾಧ್ಯವಿಲ್ಲ.
ಯೂರಿನಲ್ಲಿ ಕಿಡ್ನಿ ಸ್ಟೋನ್ ಪಾಸ್ ಆಯಿತು. ಆಕೆ ಸಾಕ್ಷಿ ಕೊಟ್ಲು, ಮನುಷ್ಯನಿಗೆ ಅಸಾಧ್ಯ, ದೇವರಿಗೆ ಎಲ್ಲ ಸಾಧ್ಯ. ವಿಶ್ವಾಸ ಇದ್ದವರಿಗೆ ಎಲ್ಲ ಸಾಧ್ಯ. ಕುಷ್ಠರೋಗಿ ವಿಶ್ವಾಸದಲ್ಲಿ ಮಂಡಿ ಹಾಕದ. ಇವತ್ತು ಯೇಸು ಮುಂದೆ ನೀನು ಕೈ ಇಟ್ಟು ಪ್ರೇಯರ್ ಮಾಡು, ನನ್ನ ಜೊತೆ ಪ್ರಾರ್ಥಿಸು. ಯೇಸುವೇ, ಕೈ ಇಟ್ಟ ಜಾಗದಲ್ಲಿ ನಿಮ್ಮ ಸ್ಪರ್ಶವಾಗಲಿ, ಯೇಸು ಸ್ಪರ್ಶವಾಗಲಿ. ಈ ಬೋಧನೆಯ ಪರಮ ಪ್ರಸಾದದ ದಿವ್ಯ ಶಕ್ತಿ ನನ್ನ ದೇಹದಲ್ಲಿ ಹರಿಯಲಿ. ನಾ ಕೈ ಇಟ್ಟ ಜಾಗದಲ್ಲಿರುವ ರೋಗಕ್ಕೆ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೀನಿ. ಎಲೆ ರೋಗವೇ ಬಿಟ್ಟು ತೊಲಗು, ಬಿಟ್ಟು ತೊಲಗು. ಕೈ ತೆಗಿಬೇಡಿ, ಗಟ್ಟಿಯಾಗಿ ಸ್ತುತಿ ಮಾಡಿ. ಗಟ್ಟಿಯಾಗಿ, ಜೋರಾಗಿ, ಜೋರಾಗಿ ಶಬ್ದದಲ್ಲಿ ಯೇಸು ನಾಮದಲ್ಲಿ ನಿಮ್ಮ ದೇಹದಲ್ಲಿ ಎಲ್ಲ ಗಾಯ ರೋಗಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. Touch them, Lord. Heal them, Lord. Anoint them, Lord. Deliver them for your glory. Hallelujah. Hallelujah, 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 hallelujah. Thank you, Jesus. Praise Jesus. Hallelujah, 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 hallelujah. ಎರಡು ಕೈ ತೆಗೀರಿ, ತಲೆ ಮೇಲೆ ಇಡ್ರಿ. ಎರಡು ಕೈಗಳನ್ನು ಹೀಗೆ ನೋಡಿ, ಎಲ್ಲರ ತಲೆ ಮೇಲೆ ಕೈ ಇರಲಿ. ಈ 4 ದಿನದ ಮಹೋತ್ಸವದ ಮೊದಲ ದಿನ, ಮೊದಲು ಬಂದವನಿಗೂ 4 ಗಂಟೆಗೆ ಬಂದವನಿಗೂ ಇಸ್ ದ ಜನರಾಸಿಟಿ ಆಫ್ ಗಾಡ್ ಟು ಗಿವ್ ದ ವೇಜಸ್. ಇವತ್ತು ಬಂದಿದ್ದೀವಿ, ನಾವು ನಂಬಿಕೆಯಿಂದ ಬಂದಿದ್ದೀವಿ. ತಲೆ ಮುಡಿಯಿಂದ ಪಾದದವರೆಗಿರುವ ಒಂದೊಂದು ಅಂಗಾಂಗಗಳು ಆಶೀರ್ವಾದಗೊಳ್ಳಲಿ. ಯಾವ ಸ್ಥಿತಿಯಲ್ಲಿ ನಮ್ಗೆ ಗೊತ್ತಿಲ್ಲ. ಕೊಲೆಸ್ಟ್ರಾಲ್, ಫ್ಯಾಟ್, ಶುಗರ್, BP, ಯೂರಿಕ್ ಆಸಿಡ್, ಅಲ್ಲಿ ಕ್ಯಾನ್ಸರಸ್ ವೈರಸ್, ಡೆಂಗ್ಯೂ ವೈರಸ್, ಮಲೇರಿಯಾ ವೈರಸ್, ನಿನ್ಗೆ ಗೊತ್ತಿಲ್ಲ. 4th ಸ್ಟೇಜ್ ಆಗುವ ತನಕ ಡಾಕ್ಟ್ರಿಗೂ ಗೊತ್ತಾಗೋಲ್ಲ. ಯೇಸುವಲ್ಲಿ ಪ್ರೇಯರ್ ಮಾಡೋಣ. ತಲೆ ಮುಡಿಯಿಂದ ಪಾದದವರೆಗೆ ನನ್ನ ಕಾನ್ಶಿಯಸ್, ಅನ್ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಮೈಂಡ್, ಬಾಡಿ, ಮೈಂಡ್ ಅಂಡ್ ಸೋಲ್, ಲಾರ್ಡ್ ಐ ಆಫರ್ ಇಟ್ ಟು ಯು. ಅಬೈಡ್ ಇನ್ ಮೀ ಓ ಲಾರ್ಡ್. ನನ್ನಲ್ಲಿ ಬಂದು ನೆಲೆಸು. ಗಟ್ಟಿಯಾಗಿ ಸ್ತುತಿ ಮಾಡಿ, ಕೈ ತೆಗಿಬೇಡಿ. ಹಾಲೆಲೂಯಾ, 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 ಹಾಲೆಲೂಯಾ. ಶೋರಾಗಿ ಶರೀರ ಶಂದರಿಯರ ಬರ ಆಲ್ಫಾ ಕೋರ ರಾಫಾ. ಓ ಲಾರ್ಡ್, ಲೆಟ್ ದೈ ಪವರ್ ಫಾಲ್ ಅಪಾನ್ ದೆಮ್, ಲೆಟ್ ದೈ ಅನಾಯಿಂಟಿಂಗ್ ಫಾಲ್ ಅಪಾನ್ ದೆಮ್, ಹೀಲಿಂಗ್ ಫಾಲ್ ಅಪಾನ್ ದೆಮ್. ದೇಹದ ಮೇಲಿರುವ ಎಲ್ಲ ಗಾಯ, ರೋಗ, ಬಾಧೆಗಳು ಬಿಟ್ಟು ಹೋಗಲಿ. ವಿಶ್ವಾಸ ಬಲಗೊಳ್ಳಲಿ. ಕೊರತೆಗಳು ನೀಗಿ ಹೋಗಲಿ. ಟಚ್, ಟಚ್, ಟಚ್ them Lord. Deliver them Lord. Hallelujah. ಎಲ್ಲರೂ ಎದ್ದು ನಿಲ್ಲಿ, ಎಲ್ಲರೂ ಎದ್ದು ನಿಲ್ಲಿ ಬೇಗ. ಎಡಗಡೆ ಬಲಗಡೆ ಇದ್ದವರ ತಲೆ ಮೇಲೆ ಕೈ ಇಡ್ರಿ. ಎಲ್ಲರೂ ಎಡಗಡೆ ಬಲಗಡೆ ಇದ್ದವರ ತಲೆ ಮೇಲೆ ಕೈ ಇಡ್ರಿ. ಈ ಸೈಡಲ್ಲಿ ಇದ್ದವರು ಒಂದು ಕೈ ನಿಮ್ಮ ತಲೆ ಮೇಲೆ ಇಡ್ರಿ. ಸೈಡಲ್ಲಿ ಇದ್ದವರು ಮಾತ್ರ, ಉಳಿದವರೆಲ್ಲರೂ ಎಡಗಡೆ ಬಲಗಡೆ ಇದ್ದವರ ಮೇಲೆ. ಇಲ್ಲಿನ ಧರ್ಮಾಧ್ಯಕ್ಷರು ನಿಮ್ಮಂತ ಕರಚಾಚಿ ಪ್ರಾರ್ಥಿಸ್ತಾರೆ. ಇಲ್ಲಿ ಧರ್ಮಾಧ್ಯಕ್ಷರಿದ್ರೆ ಅವ್ರ ಮೇಲೆ ಬರ್ಬೋದು. ಕರಚಾಚಿ ನಿಮ್ಮ ಹತ್ರ ಎಲ್ಲರ ಮೇಲೆ ಈ 4 ದಿನದ ಮಹೋತ್ಸವ. ನಿಮ್ಮ ಮನೆಯಲ್ಲಿರುವವರು ಸೌಖ್ಯಗೊಳ್ಳಲಿ, ನಿಮ್ಮ ಕುಟುಂಬಗಳು ಸೌಖ್ಯಗೊಳ್ಳಲಿ. ಇದು ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯ ಆಶೀರ್ವಾದಗೊಳ್ಳಲಿ, ಕರ್ನಾಟಕ ರಾಜ್ಯ ಆಶೀರ್ವಾದಗೊಳ್ಳಲಿ, ನಮ್ಮ ದೇಶ ಆಶೀರ್ವಾದಗೊಳ್ಳಲಿ, ನಮ್ಮ ವಿಶ್ವ ಆಶೀರ್ವಾದಗೊಳ್ಳಲಿ. ನೀವು ನಿಮಗಾಗಿ ಪ್ರಾರ್ಥಿಸಬೇಡಿ. ಯಾರ ತಲೆ ಮೇಲೆ ಕೈ ಇಟ್ಟಿದ್ದೀರೋ ಅವರಿಗಾಗಿ, ಅವರ ಕುಟುಂಬಕ್ಕಾಗಿ. ಅವರು ಇಲ್ಲಿ ಇಲ್ಲ, ಅವ್ರ ಮನೆಯಲ್ಲಿರಬಹುದು, ಅದು ಬೇರೆ ಬೇರೆ ಪ್ರದೇಶ, ಹೊರದೇಶದಲ್ಲಿರಬಹುದು. 4 ದಿನ ಅದ್ಭುತಗಳ ದಿನಗಳಾಗಲಿ. ಗಟ್ಟಿಯಾಗಿ ಸ್ತುತಿ ಮಾಡಿ. ಹಾಲೆಲೂಯಾ, 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 ಹಾಲೆಲೂಯಾ. ಜೋರಾಗಿ ಯೇಸುವೇ, ಪ್ರತಿ ಸಮೂಹದ ಮೇಲೆ ಆಶೀರ್ವಾದ ಇಳಿದು ಬರಲಿ. ಇದೋ ನಿನ್ನ ಕರುಣೆ ಹಸ್ತ ಇಳಿದು ಬರಲಿ. ಟಚ್ ದೇರ್ ಫ್ಯಾಮಿಲಿ ಮೆಂಬರ್ಸ್. ಎಲ್ಲರನ್ನು ಪರಿಶುದ್ಧತೆಯಲ್ಲಿ ಆಶೀರ್ವದಿಸಿರಿ. ನಾಳೆ ನಾಡಿದ್ದು 3 ದಿನ ಅದ್ಭುತಗಳ ದಿನ. ವಿಶೇಷ ನವೀಕರಣ ಕೊಟ್ಟದಕ್ಕಾಗಿ ಸ್ತೋತ್ರ. ಇಲ್ಲಿ ಬಂದ ಪ್ರತಿಯೊಬ್ಬರು ದೇವರ ಕರುಣೆಯನ್ನು ಪಡೆಯಲಿ, ಸವಿಯಲಿ. ವಿಶ್ವಾಸ, ಇನ್ಕ್ರೀಸ್ ದೇರ್ ಫೇತ್, ದ ಪ್ರೇಯರ್ ಲೈಫ್. ಟಚ್ upon them, Lord. Thank you, Jesus. Praise you, Jesus. Hallelujah, 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 hallelujah. ಕೈ ತೆಗೀರಿ, ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ ಜೋರಾಗಿ. ವಿಶ್ವಾಸಿಸಿ, ಯೇಸು ನಮ್ಮೆಲ್ಲರನ್ನು ಸ್ಪರ್ಶಿಸಿದ್ದಾರೆ.
ನಾವು ಮಂಡಿ ಹಾಕಿದ್ಲಿಕ್ಕೆ ಸಾಧ್ಯ ಇದ್ರೆ ಮಂಡಿ ಹಾಕೋಣ, ಎದ್ದು ನಿಲ್ಲೋಣ. ಎಂತ ದಿವ್ಯ ಸಂಸ್ಕಾರ ಹಾಡಾಡುತ್ತಾ ವಿಶೇಷ ಆಶೀರ್ವಾದ ಎಲ್ಲರೂ ಧರ್ಮಾಧ್ಯಕ್ಷರಿಂದ ಈಗ ಪಡೆಯೋಣ. ಎಂತ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ, ಹಳೆಯಾಜ್ಞೆ ಹೊಸ ವಿಧಿಗೆ ಎಡೆ ಇತ್ತು ನಿಂತಿದೆ. ಇಂದ್ರಿಯಾತೀತವಾದುದನ್ನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಇರುವರೆಂದೊರಡುವ ಪವಿತ್ರಾತ್ಮರ ಭರಿದು ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. प्रार्थूया. देवा विचित्र साक्रामेंता काल तुझ्या कष्टांचो उडास तुवें आमकां सोडलाय. तुझ्या सोडवणेचो फळ सदांच आमचे ते आमी बोगी सारको तुझ्या कुडीच्या आनी रक्ताच्या पवित्र मिस्तेरांक आमी मान करूंक आमकां दयेन फावो कर, जो जियेताय आनी रास करताय सासण्याच्या सासना. दोन्ही हात उभारून हालेलुया, 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 हालेलुया. ದೇವರಿಗೆ ಸ್ತೋತ್ರ ಕೊಡೋಣ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ. ಜಯ ಕೊಡುವ ದೇವನಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ. ಹಲ್ಲೇಲುಯಾ ಜಯ ಹಲ್ಲೇಲುಯಾ, ಹಲ್ಲೇಲುಯಾ ಜಯ ಹಲ್ಲೇಲುಯಾ, ಹಲ್ಲೇಲುಯಾ ಜಯ ಹಲ್ಲೇಲುಯಾ, ಹಲ್ಲೇಲುಯಾ ಜಯ ಹಲ್ಲೇಲುಯಾ. ಮೂಲಕ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧಾತ್ಮನ नामाದಲ್ಲಿ आमेन. या जगांच्या गमानाक पल्या कुमसाराक आमकां या जगाची गरज आसा. देखून 4.5 दया करून कुमसारी